ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಾಲಿಟಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, KC ಪ್ಯೂರ್ ಕೌ ಘೀ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಸೊ ಪ್ರತಿನಿತ್ಯವೂ ಏನಾದರೂ ಒಂದು ಹೊಸ ರುಚಿ ಇದ್ದರೆ ಆ ಊಟದ ಜೊತೆಗೆ ಏನಾದರೂ ತಿನ್ನೋದಕ್ಕೂ ಚೆನ್ನ, ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ. ಹೆಚ್ಚಾಗಿ ಮಹಿಳೆಯರಿಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಫಸ್ಟ್ ಟೆನ್ಷನ್, ಬೆಳಗ್ಗೆ ಎದ್ದ ಕೂಡಲೇ ಇದೇ ಟೆನ್ಷನ್ ಇರುತ್ತೆ. ಸೊ ನೋಡೋಣ, ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಮೀನಾ ಶೆಟ್ಟಿಯವರು ನಮ್ಮ ಈ ಎಲ್ಲ ಒಂದು ಡೌಟ್ಸ್ಗೆ ಏನಾದರೂ ಒಂದು ಫುಲ್ ಸ್ಟಾಪನ್ನು ಇಡ್ತಾರ ನೋಡೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಮೇಡಮ್, ನೀವು ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಿ ಅಲ್ವಾ? ಸೊ ನಮ್ಗೆ ಏನೆಲ್ಲ ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತೀರಿ? ಸ್ಪೆಷಲ್ ಹೇಳಿದರೆ, ಒಂದು ನಾನೇ ಕಲಿತು ಮಾಡಿದಂಥದ್ದು ಕರಿ ಲೀವ್ಸ್ ಚಿಕನ್ ಅಂತ ಒಂದು ಮಾಡ್ತಾ ಇದ್ದೇನೆ. ಅದು ನಿಮಗೆ ಸ್ಟಾರ್ಟರ್ ಆಗಿ ಯೂಸ್ ಮಾಡ್ಬೋದು. ಒಂಚೂರು ಗ್ರೇವಿ ಟೈಪ್ ಇಟ್ಟರೆ ದೋಸೆ, ಪರೋಟ, ಚಪಾತಿ ಒಟ್ಟಿಗೆ ಸಹ ತಿನ್ಲಿಕ್ಕೆ ಆಗ್ತದೆ. ಮತ್ತೆ ಸೆಕೆಂಡ್ ಇನ್ನೊಂದು ಐಟಮ್, ನಾನು ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಮಾಡ್ತಾ ಇದ್ದೇನೆ. ಅದು ಈಗ ಶಾಪಲ್ಲಿ ಸಿಗ್ತದೆ, ಆ ಥರ ಅಲ್ಲ. ಇದು ನಮ್ಮ ಹೆಲ್ತಿಗೆ, ಮಕ್ಕಳಿಗೆ ಸಹ, ಪ್ರಾಯದವರಿಗೆ ಸಹ, ಎಲ್ರಿಗೂ ತಿನ್ಲಿಕ್ಕೆ ಆಗ್ತದೆ. ಆ ತರದೊಂದು ಲಡ್ಡು ದಿನಕ್ಕೊಂದು ಲಡ್ಡು ತಿಂದ್ರೆ ಸಾಕು. ಅಂದ್ರೆ ಈಗ ಚಿಕ್ಕ ಮಕ್ಕಳಿಗೆ ನಾವು ಅದು ಕೊಟ್ರೆ ಅದು ತಿನ್ಲಿಕ್ಕೆ ಬೇಡ ಹೇಳ್ತಾರೆ. ಮತ್ತೆ ಪ್ರಾಯದವರಿಗೆ ಹಲ್ಲಿರುವುದಿಲ್ಲ, ಜಗಿಲಿಕ್ಕೆ ಆಗುದಿಲ್ಲ. ಬಾಣಂತಿಯವರಿಗಾಗ್ಲಿ, ಪ್ರೆಗ್ನೆಂಟ್ ನವರಿಗಾಗ್ಲಿ ಇದು ಬೇಗ ಡೈಜೆಷನ್ ಆಗ್ತದೆ. ಅಂದ್ರೆ ನಾವು ಅದನ್ನು ಪೌಡರ್ ಮಾಡಿ ಮತ್ತೆ ಲಡ್ಡು ಮಾಡುದು. ಓಕೆ. ಯೂಶುವಲಿ ಡ್ರೈ ಫ್ರೂಟ್ಸ್ ಅಂದ್ರೆ ಎಲ್ಲ ಹಾಕಿ ಇರುತ್ತೆ. ನಾವು ಪ್ರೋಟೀನ್, ಕ್ಯಾಲ್ಸಿಯಂ ಎಂತೆಲ್ಲ ಉಂಟು ಅದೆಲ್ಲ ಐಟಮ್ಸ್ ಅದಕ್ಕೆ ಹಾಕ್ತೇನೆ ನಾನು. ಅದನ್ನು ಪೌಡರ್ ಮಾಡಿ ಮತ್ತೆ ಲಡ್ಡು ಮಾಡುದು. ಜಿಮ್ಗೆ ಹೋಗೋರ್ಗು ತುಂಬಾ ಒಳ್ಳೆ ಪ್ರೋಟೀನ್ ಶೇಕ್ಸ್ ಅಥವಾ ಇಂಥದ್ದೆಲ್ಲ ತಗೊಳ್ಳೋ ಬದಲು ಇದನ್ನ ಒಂದು ಲಡ್ಡು ತಿಂದ್ರೆ ಸಾಕು. ಮತ್ತೆ ಅದೇ ಪೌಡರ್ ಈಗ ನಾವು ಮಾಡುದು ಲಡ್ಡಿನ ಬದಲಿಗೆ ಹಾಲಿಗೆ ಹಾಕಿ ಮಿಲ್ಕ್ ಶೇಕ್ ಮಾಡಿ ಸಹ ಕುಡಿಬಹುದು. ನೋಡಿ, ಒಂದರಲ್ಲಿ ಎಷ್ಟು ಎಲ್ಲ ಹೇಳ್ತಾ ಇದ್ರಿ. ಹಾಗಾದ್ರೆ ಇನ್ನು ತಡಬೇಡ, ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಫಸ್ಟಿಗೆ ನಮಗೆ ಈಗ ಯಾವುದು, ಲಡ್ಡುವಾ ಅಥವಾ ಚಿಕನ್? ನಾವು ಫಸ್ಟ್ ಖಾರ ತಿನ್ನುವ. ಫಸ್ಟ್ ಖಾರ, ಮತ್ತೆ ಆಮೇಲೆ ಸಿಹಿ. ತಿನ್ನೋದೆರಡು ಒಟ್ಟಿಗೆ ಟೇಸ್ಟಿಂಗ್ ಮಾಡುವಾಗ ಅದೆಲ್ಲ ಹೀರ್ಕೊಳ್ಬೇಕಲ್ಲ. ಅದು ಒಂಚೂರು ಹೊತ್ತು ಇಟ್ಟರೆ ಮತ್ತೆ ಟೇಸ್ಟ್ ಆಗಿದೆ. ಸರಿ, ಸ್ಟಾರ್ಟ್ ಮಾಡುವ. ಹೇಗೆ? ಫಸ್ಟ್ ಒಂದು ಕಡಾಯಿ ಕೊಡಿ ನನಗೆ. ನಾನು ಫಸ್ಟೇ ಹೇಳಿದ್ದೆ ನಿಮಗೆ ಕರಿ ಲೀವ್ಸ್ ಚಿಕನ್ ಅಂತ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಕರಿಬೇವು ಸೊಪ್ಪು. ಫಸ್ಟ್ ಇದನ್ನು ಆಯಿಲ್ ಹಾಕದೆ ಡ್ರೈ ಫ್ರೈ ಮಾಡಿ ಇದ್ರ ಪೌಡರ್ ಮಾಡಿ ಇಟ್ಕೊಳ್ಬೇಕು ನಾವು. ಇದು ಒಂದು ಅರ್ಧ ಕೆಜಿ ಚಿಕನ್ಗೆ 1.5 ಕಪ್ ತೆಗೆದ್ರೆ ಕರೆಕ್ಟ್. ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಒಳ್ಳೆದು. ಅದ್ರದ್ದು ಅರೋಮಾ ಬರ್ತದೆ ಅದಕ್ಕೆ. ಅಂದ್ರೆ ಅದ್ರ ಹೆಸರೇ ಆಗಿರುವುದಿಲ್ಲ, ತಿನ್ನುವಾಗ ನಮ್ಗೆ ಅದ್ರದ್ದು ಗೊತ್ತಾಗಬೇಕು, ಆಗ ಮಾತ್ರ ಅದು ಕರಿ ಲೀವ್ಸ್ ಚಿಕನ್ ಅಂದ್ರೆ ಬರ್ತದೆ. ಇದನ್ನೀಗ ಡ್ರೈ ಫ್ರೈ ಮಾಡುದು. ನಾನು ಒಂದು ಬೌಲ್ ತಗೊಂಡಿದ್ದೇನೆ. ಇದು ಹೇಗೆ ಎಷ್ಟು ಫ್ರೈ ಆಗ್ಬೇಕು ಹೇಳಿದ್ರೆ, ಕಪ್ಪಾಗ್ಲಿಕ್ಕಿಲ್ಲ, ಸ್ವಲ್ಪ ನಾವು ಹೀಗೆ ಮುಟ್ಟುವಾಗ ಪುಡಿ ಆಗುವ ಥರ ಅದನ್ನು ನಾವು ಮಿಕ್ಸಿಗೆ ಹಾಕುವಾಗ ಪೌಡರ್ ಆಗಬೇಕದು. ಸೊ ನಿಮ್ಮ ಬಗ್ಗೆ ತಿಳಿಸಿ. ನೀವು ಅಂದರೆ ಏನು ಹೋಮ್ ಮೇಕರ್ ನಾನು ಮೊದಲು ಲೆಕ್ಚರರ್ ಆಗಿದ್ದೆ. ಓಕೆ. ಎಲ್ಲಿ? ಸುಂಕದಕಟ್ಟೆ ನಿರಂಜನ್ ಸ್ವಾಮಿ ಪಾಲಿಟೆಕ್ನಿಕ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೀಚಿಂಗ್ ಮಾಡ್ತಿದ್ದೆ. ಮತ್ತೆ ಆಫ್ಟರ್ ಮ್ಯಾರೇಜ್ ಮಕ್ಕಳನ್ನೆಲ್ಲ ನೋಡ್ಲಿಕ್ಕೆ ಜನ ಆಗ ಎಲ್ಲ ಇರ್ಲಿಲ್ಲಲ್ಲ, ಬೇಬಿ ಸಿಟ್ಟಿಂಗ್ ಅದು ಇದೆಲ್ಲ, ಹಾಗೆ ಸ್ವಲ್ಪ ಕಷ್ಟ ಆಯ್ತು. ಮತ್ತೆ ನಮ್ಮ ಯಜಮಾನರು ಒಂದು 10 ದಿವಸಕ್ಕೊಮ್ಮೆಲ್ಲ ಹಾಗೆಲ್ಲ ಬರ್ತಿದ್ರು. ಅವರು ಡ್ಯೂಟಿಗೆ ಹೋದ್ರೆ ಹಾಗೆ ನೋಡಿಕೊಳ್ಳಿಕ್ಕೆ ಯಾರು ಇರುವುದಿಲ್ಲ ಹೇಳಿ ನಾನು ಜಾಬ್ ಅನ್ನು ಬಿಟ್ಟು ಮನೆಯಲ್ಲಿದ್ದೆ. ಈಗ ಹೌಸ್ ವೈಫ್. ಮನೆಯಲ್ಲಿ ಏನಾದ್ರು
ಸೊ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಹಾಗಾದ್ರೆ ಮನೇಲಿ ಏನಾದ್ರೂ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಎಲೆಕ್ಟ್ರಾನಿಕ್ ಏನಾದ್ರೂ ಎಲ್ಲ ನೀವೇ ಮಾಡ್ತೀವಿ. ಬಟ್ ಎಂತ ಗೊತ್ತಾ, ಆವಾಗ ನಮ್ಗೆ ವಾಲ್ ವರ್ಷನ್ ಎಲ್ಲ ಇದ್ದದಲ್ಲ, ಈಗ ಕಂಪ್ಯೂಟರೈಸ್ಡ್ ಆಗಿದೆ. ಸ್ವಲ್ಪ ನಾವು ಕಲ್ತದಕ್ಕೆ ಸಹ ಈಗ ಕಲಿಯೋದಕ್ಕೆ ಸಹ ಸ್ವಲ್ಪ ತುಂಬಾ ಡಿಫ್ರೆನ್ಸ್ ಉಂಟು. ಇದೀಗ ಫ್ರೈ ಆಗ್ತಾ ಬಂತು, ಸಾಕು. ಇದು ತೆಗೆಯುವ. ಇದು ಸ್ವಲ್ಪ ಪ್ಲೇಟಿಗೆ ಹಾಕಿ ಸ್ವಲ್ಪ ತಣ್ಣಗೆ ಆದ ಕೂಡಲೇ ಇದನ್ನು ಮಿಕ್ಸಿಗೆ ಹಾಕಿ. ತಣ್ಣಗೆ ಆಗ್ಬೇಕು, ತಣ್ಣಗೆ ಆಗ್ಬೇಕಂತ ಇಲ್ಲ, ಸ್ವಲ್ಪ ಮಾಡ್ಬೋದು. ಬೇರೆ ಏನಾದ್ರು ಮಾಡ್ಕೊಳ್ಳಿಕ್ಕಿದೆಯಾ? ಇಲ್ಲ, ಇದು ಒಂದು ಮಾಡಿ ಆದ್ಮೇಲೆನೆ ಕೆಲಸ. ಇದು ಅಲ್ಲ, ನಾನಿಲ್ಲಿ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಹಾಗಾದ್ರೆ ಅದು ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಹೌದು. ಸೊ ನಿಮ್ದೆಲ್ಲ ಜಟ್ಪಟ್ ಅಡಿಗೆ ಅಂತ ಕಾಣ್ತದೆ. ಸೊ ನೀವು ಮಾಡುವ ರೀತಿಯಲ್ಲಿ ಗೊತ್ತಾಗ್ತಾ ಇದೆ. ಇದೀಗ ಆಯಿಲ್ ಹಾಕುವ. ಯಾವುದೇ ಒಂದು ಐಟಮ್ಗೆ ಆಯಿಲ್ ಚಂದ ಹಾಕಿದ್ರೇನೆ ಟೇಸ್ಟ್. ನಾನೀಗೊಂದು 3 ಸ್ಪೂನ್ ಅಷ್ಟು ಹಾಕಿದೆ, ಕಮ್ಮಿ ಆದ್ರೆ ಮತ್ತೆ ಹಾಕೊಳ್ಬಹುದು. ಇದು ಹುರಿದು ತೆಗಿಲಿಕ್ಕೆ ಒಂದ್ ಸ್ವಲ್ಪ ಇದರಲ್ಲಿ ಇಡ್ಬೇಕು ಒಗ್ಗರಣೆಗೆ, ಮತ್ತೆ ಸ್ವಲ್ಪ ಮೇಲಿಂದ ಗಾರ್ನಿಶ್ ಮಾಡ್ಲಿಕ್ಕೆ. ಇಷ್ಟು ಈಗ ತೆಗೆದಿಟ್ಟೆ. ಮತ್ತೆ ಇದಕ್ಕೀಗ ಇನ್ನು ಸ್ಟಾರ್ಟ್ ಮಾಡೋದು ನಾವು. ಪೌಡರ್ ಸಹ ಮಾಡಿ ಇಟ್ರೆ ಒಳ್ಳೆ ಆಗ್ತದೆ. ನೀವು ಇಲ್ಲಿ ಮಾಡ್ತಾ ಇರಿ, ನಾನು ಪೌಡರ್ ಮಾಡಿ ಕೊಡ್ತೇನೆ. ಇದು ನೋಡಿ, ಫಸ್ಟಿಗೆ ಬೆಳ್ಳುಳ್ಳಿ ಹಾಕುದು. ಒಂದು 3 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ. ಇದನ್ನು ಫ್ರೈ ಮಾಡಬೇಕು. ಅದು ಸ್ವಲ್ಪ ಫ್ರೈ ಆಗುವಾಗಲೇ, ಜಾಸ್ತಿ ಫ್ರೈ ಆಗ್ಲಿಕ್ಕಿಲ್ಲ. ಒಂದು 3 ಸ್ಪೂನಿನಷ್ಟು ಶುಂಠಿ ಕಟ್ ಮಾಡಿ ತಂದದ್ದು ನಾನು, ಇಲ್ಲದ್ರೆ ಇಲ್ಲಿ ಕಟ್ ಮಾಡ್ಬೋದು. ಕಟ್ ಮಾಡಿದ್ದೇನೆ. ಇದೆಲ್ಲ ಫ್ರೈ ಆಗ್ತಾ ಇರುವಾಗಲೇ, ಅಂದ್ರೆ ಡೀಪ್ ಫ್ರೈ ಮಾಡ್ಲಿಕ್ಕಿಲ್ಲ, ಸ್ವಲ್ಪ ಸ್ವಲ್ಪ ಲೈಟ್ ಫ್ರೈ ಸ್ವಲ್ಪ ಮಾಡುದು. ನಾವು ಈ ಚೈನೀಸ್ ಐಟಮ್ಗೆಲ್ಲ ಬೇಗ ಬೇಗ ಮಾಡ್ತೇವಲ್ಲ, ಇದು ತಿನ್ನುವಾಗ ಸಿಗ್ತದೆ ಹಾಗೆ ಇಟ್ರೆ ಕ್ರಂಚಿನೆಸ್. ಈಗ ಇದಕ್ಕೆ 3 ಈರುಳ್ಳಿ ಕಟ್ ಮಾಡಿದ ಹಾಕಿದ್ದೇನೆ ನಾನು. ಸೊ ನೀವು ಈರುಳ್ಳಿ ಆ ಕಡೆ ಫ್ರೈ ಮಾಡ್ತಾ ಇರುವಾಗ ನಾನು ನಿಮಗೆ ಪುಡಿ ಮಾಡಿ ಕೊಡ್ತೇನೆ. ಹಾಕ್ಲಾ ಇದು ಪೂರ್ತಿ? ಪೂರ್ತಿ ಹಾಕಿ. ಫೈನ್ ಪೌಡರ್ ಅಲ್ವಾ? ಫೈನ್ ಪೌಡರ್. ಈಗ ಇದು ಈರುಳ್ಳಿ ಫ್ರೈ ಆಯ್ತು. ಇದಕ್ಕೆ ನಾನೀಗ 4 ಕಾಯಿಮೆಣಸು ಕಟ್ ಮಾಡಿ ಹಾಕೋದು ಡೈರೆಕ್ಟ್. ಇಷ್ಟು ಫ್ರೈ ಆಯ್ತಲ್ಲ, ಇನ್ನು ಇದಕ್ಕೆ ಪೌಡರ್ಸ್ ಹಾಕ್ಲಿಕ್ಕೆ. ಹಳದಿ ಪೌಡರ್, ಇದು ಕೋರಿಯಂಡರ್ ಪೌಡರ್ 1 ಸ್ಪೂನು, ಗರಂ ಮಸಾಲ ಪೌಡರ್ 1 ಸ್ಪೂನು, ಮತ್ತು ಪೆಪ್ಪರ್ ಪೌಡರ್. ಪೆಪ್ಪರ್ ಹೇಗೆ ಹೇಳಿದರೆ, ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಬೋದು. ಆದರೆ ಪೆಪ್ಪರ್ ಜೀವಕ್ಕೆ ಸಹ ಒಳ್ಳೇದಲ್ಲ. ಚಿಲ್ಲಿ ಪೌಡರ್ ಖಾರ ಖಾರ ಅಂದರೆ ನಾನ್ ವೆಜ್ ಐಟಮ್. ನಾನೀಗ 2 ಸ್ಪೂನ್ ಅಷ್ಟು ಹಾಕ್ತೇನೆ ಇದಕ್ಕೆ, ಸ್ವಲ್ಪ ಸ್ಪೈಸಿ ಬರಲಿ ಅಂತೇಳಿ. ಮತ್ತು ಅದನ್ನು ಮಿಕ್ಸ್ ಮಾಡಿ. ಇದೀಗ ಇದರಲ್ಲಿ ಫ್ರೈ ಆಯ್ತಲ್ಲ, ಈಗ ಇದಕ್ಕೆ ನಾವು ಚಿಕನ್ ಹಾಕೋದು. ಓಕೆ, ಎಲ್ಲ ಮಸಾಲೆ ಫಸ್ಟ್ ಸ್ವಲ್ಪ ಎಲ್ಲ ಫ್ರೈ ಆದ ನಂತರ ಅದು ಡ್ರೈ ಫ್ರೈ ಆದ್ರೆ ಮತ್ತೆ ಇದನ್ನೀಗ ಸೇರಿಸಿ ಮಿಕ್ಸ್ ಮಾಡೋದು. ಈಗ ಈ ಚಿಕನಿಗೆ ಇದರ ಮೇಲೆ ಒಂದು ಚಿಕ್ಕ ಟೊಮೆಟೊ, ತುಂಬಾ ಹಾಕ್ಬಾರ್ದು, ತುಂಬಾ ಹುಳಿ ಆಗ್ಬಾರ್ದು, ಅದಕ್ಕೆ ಒಂದು ಚಿಕ್ಕ ಟೊಮೆಟೊ ಹಾಕ್ಲಿಕ್ಕೆ. ನಂತರ ಉಪ್ಪು ರುಚಿಗೆ ಎಷ್ಟು ಬೇಕು ಫಸ್ಟಿಗೆ ಸ್ವಲ್ಪ ಹಾಕುವ ನಾವು, ಮತ್ತೆ ನೋಡಿ. ನಿಮಗೆ ಮನೆಯಲ್ಲಿ ಅಡಿಗೆ ಎಷ್ಟೊತ್ತಿಗೆ ಮುಗೀತದೆ? ನಾನು ಕಿಚನ್ಗೆ ಹೋದ್ರೆ ಅರ್ಧ ಗಂಟೆ ಒಳಗೆ ಮುಗೀತದೆ. ಗೊತ್ತಾಗ್ತಾ ಇದೆ ನೋಡುವಾಗ, ಮಾಡೋ ಸ್ಪೀಡಲ್ಲಿ. ಇದಕ್ಕೀಗ ಒಂಚೂರು ಸಿಮ್ಮಲ್ಲಿಟ್ಟು ಲಿಡ್ ಮುಚ್ಚಬೇಕು. ಅದರದ್ದೇ ನೀರು ಬಿಟ್ಕೊಳ್ತದೆ, ಅದ್ರದ್ದು ಸ್ವಲ್ಪ ನೀರು ಬಿಡ್ತದೆ. ಬಿಟ್ಟ ಮೇಲೆ ಅದೇ ಸಾಕಾಗ್ತದೆ. ಮತ್ತೆ ಸ್ವಲ್ಪ ಇದು ಬೆಂದ ಮೇಲೆ ಮತ್ತೆ ಈಗ ನೆಕ್ಸ್ಟ್ ಸ್ಟೆಪ್ ಇದನ್ನು ಹಾಕುದು. ಲಾಸ್ಟಿಗೆ ಇದು ಹಾಕಿ ಮತ್ತೆ ಪುನೊಮ್ಮೆ ಬೇಯಿಸ್ಲಿಕ್ಕೆ ಇಡುದು. ಒಂಚೂರು ಇದ್ರಲ್ಲಿ ಬೇಯಬೇಕು. ಮತ್ತೆ ಒಂದೊಂದ್ಸಲ ಎಂತ ಆಗ್ತದೆ ಗೊತ್ತಾ, ನೀರು ಬೇಗ ಆರಿ ಹೋದ್ರೆ ಆ ಪೌಡರ್ಸ್ ಎಲ್ಲ ಉಂಟಲ್ಲ ಅದು ನೀರು ಹೀರಿಕೊಳ್ತದೆ. ಆವಾಗ ಬೇಕಿದ್ರೆ ಸ್ವಲ್ಪ ನೀರನ್ನು ಚಿಮುಕಿಸುವುದು, ಸ್ವಲ್ಪ ಸ್ವಲ್ಪ. ಅಂದ್ರೆ ಡ್ರೈ ಆಗಿ ತಿಂದ್ರೆ ಟೇಸ್ಟ್ ಬೇರೆ, ನೀರು ಹಾಕಿ ಮಾಡಿದ್ರೆ ಗ್ರೇವಿ ಆಗ್ತದಲ್ಲ, ಆವಾಗ ಒಂದು ಟೇಸ್ಟ್ ಬೇರೆ. ಸ್ಟಾರ್ಟರ್ಸ್ಗೆ ಆದ್ರೆ ಸ್ವಲ್ಪ ಡ್ರೈ ಆದ್ರೆ ಬೆಟರ್, ಆಗ ತಿನ್ಲಿಕ್ಕೆ ಅದಕ್ಕೆ ಎಲ್ಲ ಮಸಾಲ ಎಲ್ಲ ತಾಗಿ ಒಳ್ಳೆ ಆಗ್ತದೆ. ಹಾಗೆ ನನ್ನ ಯಜಮಾನ್ರಿಗೆ ಮಕ್ಕಳಿಗೆ ಡೈಲಿ ಬೇರೆ ಬೇರೆ ಟೇಸ್ಟ್ ಇದು ಅಡಿಗೆ ಮಾಡ್ಲಿಕ್ಕೆ ಇಷ್ಟ. ಹಾಗೆ ಅವ್ರಿಗೆ ಮಾಡ್ಲಿಕ್ಕ ಅಥವಾ ನೀವು ಮಾಡಿ ಕೊಟ್ಟದನ್ನ ಅವರು ಅಲ್ಲ, ಅವರಿಗೆ ಮಾಡು ಅಂತ ಹೇಳುದು, ನಾನು ಮಾಡುದು.
ತಿನ್ನುವವರು ಇದನ್ನು ಮಾಡಿಕೊಡ್ಲಿಕ್ಕೆ ಖುಷಿಯೇ ಬೇರೆ ಅಲ್ವಾ? ಹೌದು ಹೌದು. ಎಸ್. ಹಾಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ಅಡಿಗೆ ಏನಾದ್ರೂ ಜಾಸ್ತಿ ನಾನ್ ವೆಜ್, ವೆಜ್ಜಿಗೆ ಪ್ರಿಫರೆನ್ಸ್ ಇಲ್ಲ, ನಾನ್ ವೆಜ್. ಅದರಲ್ಲಿ ಸಹ ಫಿಶ್ ಮತ್ತೆ ಮಟನ್ಸ್ ಎಲ್ಲ. ನೋಡಿ ಎಷ್ಟು ನೀರು ಬಿಟ್ಟಿದ್ದಲ್ಲ. ಮನೆಗೆ ಬಂದ್ರೆ ಯಾವಾಗ್ಲೂ ಏನು ದಾವತ್ ಉಂಟು ಯಾರಿಗೆ ಸಹ ಬಂದ್ರೆ. ಈಗ ನೋಡಿ ಇದು ಹಾಕ್ಲಾ ಪೂರ್ತಿ ಹಾಕ್ಲಾ ಹೇಗೆ? ಎಲ್ಲ ಹಾಕ್ಬೇಕು. ಯಾಕೆ ಹೇಳಿದ್ರೆ ಅದು ಇದ್ರೆ ಅದು ಟೇಸ್ಟ್ ಆಗೋದು. ಒಳ್ಳೆ ಗ್ರೀನ್ ಕಲರ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಮನೆಯಲ್ಲಿ ಕರಿಬೇವಿನ ಮರ ಅಥವಾ ಏನಾದ್ರು ಇದ್ರೆ ತುಂಬಾ ಆಗಿದೆ ಅಂತ ಹೇಳಿದ್ರೆ ಈ ತರ ಪೌಡರ್ ಮಾಡಿ ಇಟ್ಕೊಂಡ್ರೆ ಬೆಟರ್. ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ಇದಕ್ಕೆ ಎಳತ್ತು ಹಾಕ್ಬಾರ್ದು, ಸ್ವಲ್ಪ ಬೆಳೆದ ಎಲೆಯಿಂದಲೇ ಹಾಕ್ಬೇಕು. ಯಾಕೆ ಹೇಳಿದ್ರೆ ಆಗ ನಿಮಗೆ ಅದು ಎಳತ್ತಾದ್ರೆ ಪೌಡರ್ ಆಗುವಾಗ ಸ್ವಲ್ಪ ಹೀಗೆ ಮುದ್ದೆ ಆಗ್ತದೆ. ಇದಾದ್ರೆ ನಿಮ್ಗೆ ಕ್ರಿಸ್ಪ್ ಆಗಿ ನಿಮ್ಗೆ ಒಳ್ಳೆ ಪೌಡರ್ ಸಿಗ್ತದೆ, ಪೌಡರ್ ತರ. ನೋಡಿ ಈಗ ಮಿಕ್ಸ್ ಮಾಡುವಾಗ್ಲೂ ಒಂದು ಸ್ಮೆಲ್ ಬರ್ತಾ ಉಂಟಲ್ಲ, ಒಳ್ಳೆ ಅರೋಮಾ ಬರ್ತಾ ಇದೆ. ಮತ್ತೆ ಇದು ಈಗ ಹೇಗೆ ಮೇಲಿಂದೆಲ್ಲ ಅದೇ ಸಿಗ್ತಾ ಉಂಟು ನೋಡಿ, ಇಲ್ಲಿ ನೋಡುವಾಗ ನಿಮ್ಗೆ ಕಾಣ್ತದೆ. ನೋಡಿದ್ರು ಕರಿಬೇವು ಜಟ್ಪಟ್ ಅಂತ ಆಗುತ್ತೆ. ಮತ್ತೆ ಆಗ್ತದೆ ಪೌಡರ್ ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ಎಲ್ಲ ಐಟಮ್ಸ್ ಮಾಡಿಟ್ರೆ ಯಾರಾದ್ರೂ ಬಂದ್ರೆ ಅಡಿಗಿಲ್ಲ ಎಂತ ಮಾಡುದು ಅಂತ ಹೇಳಿ ತೆಗೆಯೋದು, ಚಿಕನ್ ಮಾಡೋದು ಅಷ್ಟೇ ಸುಲಭ. ನಾನು ಟ್ರೈ ಮಾಡ್ತೀನಿ, ಇದು ತುಂಬಾ ಈಸಿ ಇದೆ. ನನ್ನ ಸೊಸೆ, ಚಿಕ್ಕ ಸೊಸೆ ಮಾಡ್ತಾಳೆ, ಒಳ್ಳೆ ಮಾಡ್ತಾಳೆ, ಟೇಸ್ಟ್ ಆಗ್ತದೆ. ಅವರೆಲ್ಲ ಕಲ್ತಿದ್ದ ನೀವೇ ಟ್ರೈ ಅಲ್ಲ ಎಲ್ಲ ಸೇರಿ. ಬಟ್ ಅವರು ನನ್ಗೆ ಹೇಳಿದ್ರು ಇವತ್ತು ಇದು ಮಾಡಿ ಅಮ್ಮ ನೀವು ಅಂತ. ಹಾಗೆ ಅದಕ್ಕೆ ಅವರ ಒಂದು ಅಭಿಪ್ರಾಯ ತಕೊಂಡು ಅವ್ರು ಇದು ಮಾಡಿ ಅಂತ ಹೇಳಿದಕ್ಕೆ ನೋಡುವ ನಿಮ್ಗೆ ಇಷ್ಟ ಆಗ್ತದಾ ಇಲ್ವಾ ನೋಡುವ ಅಂತ. ಅಂದ್ರೆ ನಮ್ಗೆಲ್ಲ ಇಷ್ಟ ಆಗಿತ್ತು. ಹಾಗೆ ಮೇಡಮ್ ಈಗ ನೋಡಿ ಬೆಂದಿದೆ ಕರೆಕ್ಟ್ ಆಗಿ. ಅರೋಮಾ ಅಂತೂ ಸೂಪರ್ ಆಗಿ ಬರ್ತಾ ಇದೆ. ಹೌದು, ಅದು ಕರಿಬೇವು ಇದ್ರದ್ದು ಹಾಕಿದ್ದೇವಲ್ಲ ನಾವು ಸೊಪ್ಪಿದು, ಅದರದ್ದೇ ಪರಿಮಳ. ಇದೀಗ ಸ್ವಲ್ಪ ಡ್ರೈ ಆದ್ರೆ ಒಳ್ಳೆ ಇದಕ್ಕೆ ಗ್ರೇವಿ ಸಿಗುದಿಲ್ಲ ಆಗ, ಇದರಲ್ಲಿ ಡ್ರೈ ಆಗ್ತದೆ. ಇನ್ನು ಇದನ್ನು ಸರ್ವ್ ಮಾಡುದಾ? ಆಫ್ ಮಾಡ್ಲಾ? ಆಫ್ ಮಾಡಿ. ಬೇರೆ ಏನಾದ್ರೂ ಸಾರೆಲ್ಲ ಮಾಡಿದ್ರೆ ಇದಕ್ಕೆ ಇನ್ನೊಂದು ಸಾಕು. ಈಗ ಕರಿಬೇವು ಸೊಪ್ಪಿನಿಂದ ಗಾರ್ನಿಶ್ ಮಾಡುದು. ಎಲ್ಲ ಸಾಧಾರಣ ಬೇರೆ ಡಿಶ್ಗೆಲ್ಲ ನಾವು ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಶ್ ಮಾಡುದಲ್ಲ, ಇದಕ್ಕೆ ಕರಿ ಲೀವ್ಸ್ ಚಿಕನ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಅರೋಮಾ ಅಂತೂ ಸೂಪರ್ ಬರ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಕರಿ ಲೀವ್ಸ್ ಚಿಕನ್ ಸೂಪರ್ ಆಗಿ ರೆಡಿ ಆಗಿದೆ. ಒಳ್ಳೆ ಅರೋಮಾ ಬರ್ತಾ ಇದೆ. ಸೊ ಆ ಅರೋಮಕ್ಕೇ ತಿಂದು ಮುಗಿಸ್ಬೇಕು. ಸೊ ಖಾಲಿ ಅನ್ನ ಸಾರು ಅದ್ರ ಜೊತೆಗೆ ಇದಿದ್ರೆ ಸೂಪರ್. ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕರಿ ಲೀವ್ಸ್ ಚಿಕನ್ ತಯಾರಿಸುವ ವಿಧಾನ. ಮೊದಲು 2 ಕಪ್ ಕರಿಬೇವನ್ನು ಹುರಿದಿಟ್ಟುಕೊಳ್ಳಿ. ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ನಂತರ 2 ರಿಂದ 3 ಚಮಚದಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಕರಿಬೇವು ಹುರಿದಿಟ್ಟುಕೊಳ್ಳಿ. ಆನಂತರ 8 ರಿಂದ 10 ಎಸಳು ಬೆಳ್ಳುಳ್ಳಿ, ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಹಸಿಮೆಣಸು, ಅರಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲಾ ಪುಡಿ, ಕರಿಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಮಸಾಲೆ ಹುರಿದ ನಂತರ ಕೋಳಿ ಮಾಂಸ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ ಕರಿಬೇವಿನ ಪುಡಿ ಹಾಕಿ ಬೆರೆಸಿಕೊಂಡು 5 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಕರಿ ಲೀವ್ಸ್ ಚಿಕನ್ ಸವಿಯಲು ಬಲು ರುಚಿ. ಯಮ್ಮಿ ಕರಿ ಲೀವ್ಸ್ ಚಿಕನ್ ತಯಾರಾಗಿದೆ. ಒಳ್ಳೆ ಅರೋಮಾ. ಸೊ ನೆಕ್ಸ್ಟ್ ರೆಸಿಪಿ ಇದೇ ರೀತಿ ಆರೋಮ್ಯಾಟಿಕ್ ಆಗಿರುತ್ತೆ. ಯಾವ ಟೇಸ್ಟ್ ಇರುತ್ತೆ ಅದು ಕೂಡ ಕಾದು ನೋಡ್ತಾ ಇದ್ದೀನಿ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಸೊ ಊಟದ ಟೈಮ್ಗೆ ಒಂದು ರೆಡಿಯಾಗಿದೆ. ಯಮ್ಮಿ ಚಿಕನ್ ರೆಡಿ ಇದೆ. ಸೊ ನೆಕ್ಸ್ಟ್ ರೆಸಿಪಿ ಡೆಸರ್ಟಲ್ಲಿ. ಸೊ ಯಾವ ರೆಸಿಪಿ ಬನ್ನಿ ಕೇಳೋಣ ಮೇಡಮ್. ಈಗ ಡೆಸರ್ಟ್ ಅಲ್ವಾ? ಸೊ
ಸೊ ಲಡ್ಡು ಅಂತ ಹೇಳಿದ್ರಿ ಪ್ರೋಟೀನ್ ಭರಿತವಾದಂಥದ್ದು, ಆರೋಗ್ಯಕರವಾದ ಲಡ್ಡು. ಆರೋಗ್ಯಕರವಾದ ಶರೀರಕ್ಕೆ ಎಂತೆಲ್ಲ ಬೇಕು, ವಿಟಮಿನ್ಸ್, ಕ್ಯಾಲ್ಸಿಯಮ್, ಐರನ್ ಕಂಟೆಂಟ್ ಎಲ್ಲ ಇರುವಂತದ್ದು ಒಂದು ಐಟಮ್ ಅನ್ನು ಹಾಕಿ ಲಡ್ಡು ಮಾಡುದು. ಓಕೆ, ಡನ್. ಸೊ ಇನ್ನು ತಡ ಬೇಡ, ಹಾಗಾದ್ರೆ ಸ್ಟಾರ್ಟ್ ಮಾಡುವ. ನನಗೆ ಒಂದು ಕಡಾಯಿ ಕೊಡಿ. ಈಗ ಎಲ್ಲ ಐಟಮ್ಸ್ ಅನ್ನು ಡ್ರೈ ಫ್ರೂಟ್ಸ್ ಅನ್ನೆಲ್ಲ ಫ್ರೈ ಮಾಡಬೇಕು. ಹುರಿಲಿಕ್ಕಿದ್ಯಾ? ಓಕೆ. ಸೊ ಹಾಗೆ ಡ್ರೈ ಫ್ರೈಯಾ ಹೇಗೆ? ಡ್ರೈ ಫ್ರೈ, ಏನು ಹಾಕ್ಲಿಕ್ಕಿಲ್ಲ. ಈಗ ಬಾದಾಮ್ ಹಾಕ್ತಾ ಇದ್ದೇನೆ ನಾನು. ಒಂದು ಮುಷ್ಟಿ ಅಷ್ಟು ಈಗ ತೆಗೆದುಕೊಂಡಿದ್ದೇನೆ. ಎಲ್ಲ ಐಟಮ್ಸ್ ಸಹ ಎಲ್ಲ ಸೇಮ್ ಇದು ಕ್ವಾಂಟಿಟಿ. ಅಂದ್ರೆ ಇದು ಎಳ್ಳು ಮತ್ತೆ ಇದು ಉಂಟಲ್ಲ, ಫ್ಲೆಕ್ಸ್ ಸೀಡ್ಸ್ ಉಂಟಲ್ಲ, ಅಗಸೆ ಬೀಜ, ಅದು ಸ್ವಲ್ಪ ಕಮ್ಮಿ ತಗೊಂಡ್ರೆ ಒಳ್ಳೇದು. ಬಾಕಿದೆಲ್ಲ ಐಟಮ್, ಈ ಫ್ರೂಟ್ಸ್ಗಳೆಲ್ಲ ಉಂಟಲ್ಲ, ಅದು ಒಂದು ಬೌಲ್ ತಗೊಂಡ್ರೆ ಎಲ್ಲ ಒಂದೇ ಬೌಲ್ ತಗೊಳ್ಬೋದು. ಮತ್ತೆ ಇದು ಖರ್ಜೂರ ಸಹ ಹಾಗೆ ಸ್ವಲ್ಪ ಕಮ್ಮಿ ತಗೊಂಡ್ರು ತೊಂದರೆ ಇಲ್ಲ. ಯಾಕೆ ಹೇಳಿದ್ರೆ ನಾವು ಬೆಲ್ಲ, ಸ್ವೀಟ್ನೆಸ್ಗೆ ಬೆಲ್ಲ ಹಾಕ್ತೇವೆ ಹಾಗೆ. ಈಗ ಬಾದಾಮ್ ಹಾಕಿದೆ. ನೆಕ್ಸ್ಟ್ ವಾಲ್ನಟ್ ಹಾಕ್ತಾ ಇದ್ದೇನೆ, ಗೇರು ಬೀಜ. ನೆಕ್ಸ್ಟ್ ಇದು ಕುಂಬಳಕಾಯಿ ಬೀಜ, ಇದು ಹಾಕಿದೆ. ಇದು ಲೋಟಸ್ ಸೀಡ್ಸ್, ಮಕಾನಿ ಅಂತ ಹೇಳ್ತೇವಲ್ಲ ಅದು. ಮತ್ತೆ ಇನ್ನು ಎಳ್ಳು ಮತ್ತೆ ಇದು ಇದು ಫ್ಲೆಕ್ಸ್ ಸೀಡ್ಸ್, ಅಗಸೆ ಬೀಜ. ಇದೊಂದು 2 ರಿಂದ 3 ಚಮಚ ಬೇಕು. ಅರ್ಧ ಬೌಲ್. ಬಾಕಿದೆಲ್ಲ ಒಂದೊಂದು ಬೌಲ್ ತಗೊಂಡ್ರೆ ಇದು ಅರ್ಧ ಬೌಲ್ ಸಾಕು. ಇದು ಬಿಳಿ ಎಳ್ಳು. ಇದನ್ನಿಷ್ಟು ಫ್ರೈ ಮಾಡುವ, ಬಾಕಿದನ್ನು ಮತ್ತೆ ಹಾಕುವ. ಯಾಕೆ ಹೇಳಿದ್ರೆ ಖರ್ಜೂರ ಮತ್ತೆ ಅದೆಲ್ಲ ಹಾಕಿದ್ರೆ, ಅಂಜೀರೆಲ್ಲ ಇದು ಅಂಟು ಬರ್ತದೆ ಬೇಗ ಹಾಕಿದ್ರೆ, ಫಸ್ಟ್ ಹಾಕಿದ್ರೆ. ಅದಕ್ಕೆ ಅದನ್ನು ಲಾಸ್ಟಿಗೆ ಹಾಕುದು. ಇದು ನೋಡಿ ಎಳ್ಳು ಈಗ ಪಟ್ ಪಟ್ ಆಗ್ತದಲ್ಲ, ಇದು ಎಲ್ಲ ಒಂಚೂರು ಡ್ರೈ ರೋಸ್ಟ್ ಆಗಬೇಕು. ನಮಗೆ ಪೌಡ್ರ್ ಮಾಡ್ಲಿಕ್ಕೆ ಈಸಿ ಆಗ್ತದಲ್ಲ, ಅದಕ್ಕೆ ಮಿಕ್ಸಿಗೆ ಹಾಕಿ ಅದನ್ನು ಪೌಡ್ರ್ ಮಾಡು. ಇದು ಒಂಥರ ಒಂದು ಸ್ಮೆಲ್ ಬರ್ತದೆ ನೋಡಿ, ಒಂದು ಅರೋಮಾ ಬರ್ತಾ ಉಂಟು. ಮತ್ತೆ ನೋಡಿ ಶಬ್ದ ಆಗ್ತದೆ ಅದು ಫ್ರೈ ಆಗುದ್ರದ್ದು. ಇದು ಹಾಕ್ತಾ ಇರುವಾಗ ಇನ್ನು ಗ್ರೇಪ್ಸ್, ಒಣ ದ್ರಾಕ್ಷಿ, ಮತ್ತೆ ಇದು ಅಂಜೀರ ಮತ್ತೆ ಲಾಸ್ಟಿಗೆ ಖರ್ಜೂರ ಹಾಕುದು. ಯಾಕೆ ಹೇಳಿದ್ರೆ ಖರ್ಜೂರ ಬೇಗ ಮೆಲ್ಟ್ ಆಗ್ತದೆ ಅದಕ್ಕೆ. ಮತ್ತೆ ಮಿಕ್ಸಿಯಲ್ಲಿ ಅದು ಪೌಡರ್ ಮಾಡುವಾಗ ಸ್ವಲ್ಪ ಅಂಟು ಇದನ್ನೆಲ್ಲ ಪೌಡರ್ ಮಾಡಿದ ನಂತರ ಅದು ಹಾಕ್ಲಿಕ್ಕೆ ಆಗ್ತದೆ. ಆದ್ರೆ ಇದು ಇದ್ರೊಳಗೆ ಇದ್ರೆ ಸ್ವಲ್ಪ ಬಿಸಿ ಆಗ್ತದಲ್ಲ, ಇಲ್ಲದ್ರೆ ಇದು ಹಸಿ ಉಂಟಲ್ಲ, ಒಣಗಿದ್ದೆ ಆದ್ರೆ ಒಂಥರ ಇದ್ರಲ್ಲಿ ಅಂಟಿನ ಅಂಶ ಉಂಟಲ್ಲ. ಈಗ ನೋಡಿ ಖರ್ಜೂರ ಹಾಕಿದೆ ಒಂದು ಬೌಲು. ನೀವೀಗ ಒಂದು ವೇಳೆ ಬಿಸಿ ಮಾಡದೆ ಪೌಡರ್ ಮಾಡಿದ್ರೆ ಆವಾಗ ಸಮಸ್ಯೆ ಬರುದು ಹೇಳಿದ್ರೆ ಬೇಗ ಹಾಳಾಗ್ತದೆ, ಅದೊಂಥರ ಮೇಲಿಂದ ಬಿಳಿ ಬಿಳಿ ಬುಷ್ ಬರ್ತದೆ. ಇದು ಡ್ರೈ ಮಾಡಿ ಮಾಡಿದೆ. ಕೆಲವರು ಎಂತ ಮಾಡ್ತಾರೆ, ಅವರಿಗೆ ಇಷ್ಟ ಇರುವುದಿಲ್ಲ ಹೀಗೆ ಡ್ರೈ ಮಾಡ್ಲಿಕ್ಕೆ, ಎಲ್ಲವನ್ನು ಬಿಸಿಲಿಗೆ ಒಣಗಿಸ್ತಾರೆ, ತುಂಬಾ ಒಳ್ಳೆ ಬಿಸಿಲಿಗೆ ಒಣಗಿಸಿ ಮತ್ತೆ ಅದನ್ನು ಅದು ಸಹ ಆಗ್ತದೆ. ಆದ್ರೆ ಬಿಸಿಲಿಗೆ ಇಟ್ರೆ ಧೂಳೆಲ್ಲ ಬೀಳ್ತದಲ್ಲ, ಇದಾದ್ರೆ ಅದೆಲ್ಲ ಕಿರಿಕಿರಿ ಇರುದಿಲ್ಲ. ಇದು ಫ್ರೈ ಆಯ್ತು, ಆಫ್ ಮಾಡುವ ಗ್ಯಾಸ್. ಸೊ ಕೂಲ್ ಆಗಲಿಕ್ಕೆ ಟೈಮ್ ಹಾಕ್ಲಾ? ಹಾಕಿ. ಓಕೆ. ಸೊ ಇದು ತಣ್ಣಗಾದ ನಂತರ ಪೌಡರ್ ಮಾಡಿದ್ರೆ ಆಯ್ತು. ಮತ್ತೆ ಅದಕ್ಕೆ ಬೆಲ್ಲ, ಇಲ್ಲಿ ನಾವು ಇಡೀ ಬೆಲ್ಲ ಯೂಸ್ ಮಾಡಬಾರ್ದು, ಪೌಡರ್ ಬೆಲ್ಲ ಸಿಗ್ತದಲ್ಲ, ಹೀಗೆ ಉಡಿ ಬೆಲ್ಲ, ಇದು ಅದನ್ನ ಈಗ ಇದು ಪೌಡರ್ ಮಾಡಿ ಆದ್ಮೇಲೆ ಅದಕ್ಕೆ ಇದರಲ್ಲಿ ತುಪ್ಪ ಎಲ್ಲ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ ಲಡ್ಡು ಮಾಡುದು. ಓಕೆ. ನೀವು ಮಿಕ್ಸಿ ಜಾರ್ ಕೊಡಿ, ನಾವು ಹಾಕುವ ಅದಕ್ಕೆ. ಸರಿ, ಹಾಗಾದ್ರೆ ಪೌಡರ್ ಮಾಡ್ಕೊಳ್ಳೋದಾ? ಈಗ ಪೌಡರ್ ಮಾಡಿಕೊಳ್ಳುವ. ಒಂದು ವೇಳೆ ಒಂದೇ ಸಲ ಪೌಡರ್ ಮಾಡ್ಲಿಕ್ಕೆ ಕಷ್ಟ ಆಗುದಿದ್ರೆ ಸ್ವಲ್ಪ ಸ್ವಲ್ಪ ಹಾಕಿ 2 ಸಲ ಸಹ ಪೌಡರ್ ಮಾಡ್ಬೋದು. ಮತ್ತೆ ಇದಕ್ಕೆ ಎಣ್ಣೆ ಎಂತಲ್ಲ ಹಾಕುದಿಲ್ಲ. ಯಾಕೆ ಹೇಳಿದ್ರೆ ನಾವು ಫ್ಲೆಕ್ಸ್ ಇದು ಅಗಸೆ ಬೀಜ ಹಾಕಿದ್ದೇವಲ್ಲ ಅದ್ರಲ್ಲಿ, ಮತ್ತೆ ಇದು ಪಂಪ್ಕಿನ್ ಸೀಡ್ ಎಲ್ಲ ಉಂಟಲ್ಲ ಅದ್ರಲ್ಲಿ, ಎಳ್ಳಿನಲ್ಲಿ ಸಹ ಎಣ್ಣೆ ಅಂಶ ಉಂಟು. ಹಾಗೆ ನಾವು ಏನಾದ್ರೂ ತುಪ್ಪ ಹಾಕಿ ಮಾಡಿದ್ರೆ ಅದು ಪುನಃ ಅಂಟು ಜಾಸ್ತಿ ಆಗ್ತದೆ ಹಾಗೆ. ಸೊ ಹಾಗಾಗಿ ಅದೆಲ್ಲ ಅವಶ್ಯಕತೆ ಇಲ್ಲ, ಖಾಲಿ ಡ್ರೈ ಮಾಡಿದ್ರೆ ಒಳ್ಳೆ. ಈ ವಿಂಟರ್ ಸೀಸನ್ಗೂ ಇದು ಬೆಸ್ಟ್ ಅಲ್ವಾ? ಸೊ ಫೈನ್ ಪೌಡರಾ ಅಥವಾ ಸ್ವಲ್ಪ ತರಿ ಫೈನ್ ಮಾಡಿದ್ರೆ ಒಳ್ಳೇದು, ಬಟ್ ಅಷ್ಟು ಫೈನ್ ಆಗುದಿಲ್ಲ, ಅದು ಸ್ವಲ್ಪ ಆದ್ರೆ ಸಿಗ್ತದೆ. ಸರಿ, ಸಾಕು ಅನ್ಸುತ್ತಲ್ಲ? ಸಾಕು, ಲಡ್ಡುಗೆ ಸಾಕ ಅಂತ. ಇದೀಗ ತಿನ್ಲಿಕ್ಕೆ ಸಿಗ್ತದೆ ಸ್ವಲ್ಪ ಸ್ವಲ್ಪ. ಇದನ್ನೀಗೊಂದು ಬೌಲಿಗೆ ಹಾಕುವ.
ಈಗಲೇ ನೋಡಿ ಅಂಟು ಉಂಟು ಇದರಲ್ಲಿ. ಅಂಜೀರದಲ್ಲೂ ಕೂಡ ಅಂಟಿರೋದ್ರಿಂದ ಅಂಜೀರ ಮತ್ತೆ ಖರ್ಜೂರ. ಖರ್ಜೂರ ಅದು ಎರಡಿರೋದು. ಮತ್ತೆ ಇದು ಆಯಿಲ್ ಇದು ಎಳ್ಳು, ಅಗಸೆ ಬೀಜ, ಅದರಿಂದೆಲ್ಲ ಎಣ್ಣೆ ಅಂಶ ಬರ್ತದೆ. ಈಗ ನೋಡಿ ನಾವು ಎಂತ ಸಹ ಹಾಕ್ಲಿಲ್ಲ ಇದಕ್ಕೆ, ಆದ್ರೆ ಸಹ ಅಂಟು ಉಂಟು ನೋಡಿ. ಅಂಟು ಇದೇ ಅಂಟು ಸಾಕು ಅಲ್ಲ. ಅದಕ್ಕೆ ಬೆಲ್ಲ ಪಾಕ ಮಾಡುದಿಲ್ಲ. ಯಾಕೆ ಹೇಳಿದ್ರೆ ಬೆಲ್ಲ ಹೀಗೆ ನಾರ್ಮಲ್ ಬೆಲ್ಲ ಹಾಕಿದ್ರೆ ಅದು ಅದರಲ್ಲಿ ಇದು ಮಾಡ್ಲಿಕ್ಕೆ ಆಗ್ತದೆ ಹಾಗೆ. ಈಗ ಇದಕ್ಕೆ ಬೆಲ್ಲದ ಹುಡಿ ಬೆಲ್ಲ ಸಿಗ್ತದೆ, ಒಂದು 3-4 ಸ್ಪೂನು. ಮತ್ತೆ ಇದಕ್ಕೀಗ ತುಪ್ಪ ಹಾಕಬೇಕು. ತುಪ್ಪ ಬೇಕಾಗತ್ತೆ ಸ್ವಲ್ಪ ಆದ್ರೂ? ಅಲ್ಲ, ತುಪ್ಪ ಬೇಕೇನಾ? ಕಂಪಲ್ಸರಿ. ಓಕೆ ಓಕೆ. ಸೊ KC ಅವರ ಶುದ್ಧ ಹಸುವಿನ ತುಪ್ಪ ಹಾಕ್ಲಾ? ಹಾಕಿ. ನಿಮಗೆ ತಿನ್ನುವಾಗ ಅದ್ರದ್ದು ಇದು ತುಪ್ಪದ ಫ್ಲೇವರ್ ಬರ್ತದಲ್ಲ, ಆಗ ತಿನ್ಲಿಕ್ಕೆ ತುಂಬಾ ಸಾಕು. ಈಗ ಇದೆಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡುದು. ಈಗ ಬಿಸಿ ಉಂಟಲ್ಲ, ಇದು ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಬೇಕು. ಯಾಕೆ ಹೇಳಿದ್ರೆ ಮತ್ತೆ ಅದು ಬೆಲ್ಲ ಇಲ್ಲದ್ರೆ ಕರಗುದಿಲ್ಲ ಇದರಲ್ಲಿ. ಈಗ ನೋಡಿ ಬೆಲ್ಲ ಎಲ್ಲ ಕರಗಿತ್ತು. ಅವಾಗಲೇ ನಿಮ್ಗೆ ಆ ಶೇಪ್ ಕೂಡ ರಿಟೇನ್ ಆಗೋದು ಆಗ್ಲೇ. ಅಂದ್ರೆ ತಣ್ಣಗೆ ಆದ್ರೂ ಏನಾಗುದಿಲ್ಲ, ಶೇಪ್ ಬರ್ತದ ಸ್ವಲ್ಪ. ನಾನು ಬೆಲ್ಲ ಇದ್ರೊಳಗೆ ಒಟ್ಟಿಗೆ ಸೇರ್ಬೇಕಲ್ಲ, ಮಿಕ್ಸ್ ಆಗ್ಬೇಕಲ್ಲ. ತಣ್ಣಗೆ ಆದ್ಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಇದಾಗುದು. ಅದು ಬಿಸಿ ಇರುವಾಗಲೇ ಬೆಲ್ಲ ಹಾಕಿದ್ರೆ ತುಪ್ಪ ಮತ್ತೆ ಬೆಲ್ಲ ಒಟ್ಟಿಗೆ ಮಿಕ್ಸ್ ಆಗ್ತದೆ, ಆಗ ಟೇಸ್ಟ್ ಬೇರೆ ಬರ್ತದೆ. ಈಗ ಇದೆಲ್ಲ ಮಿಕ್ಸ್ ಆಯ್ತು. ಮಿಕ್ಸ್ ಆಗಿ ಒಂದು ಹದಕ್ಕೆ ಬಂದಿದೆ. ಈಗ ಇದನ್ನು ಲಡ್ಡು ಮಾಡು. ಒಂದಿಷ್ಟು ಬೌಲ್, ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡ್ಬೋದು, ಹೀಗೆ ಚಿಕ್ಕದು ಬೇಕಿದ್ರೆ ನೋಡಿ ತುಪ್ಪ ಬರ್ತಾ ಉಂಟು. ಎಷ್ಟು ಬೇಕೋ ಅಷ್ಟೇ ನೋಡ್ಕೊಂಡೆ ಹಾಕೊಳ್ಬಹುದು. ಅಂದ್ರೆ ತುಪ್ಪ ಇದ್ರೆ ಒಳ್ಳೇದು, ಟೇಸ್ಟ್ ಜಾಸ್ತಿ ಇರ್ತದೆ. ಈಗ ನೋಡಿ ಒಂದು ಹೀಗೆ ಲಡ್ಡು ಮಾಡಿ. ಈಗ ನಾವು ಹೊರಗಿಂದ ಒಣ ಕೊಬ್ಬರಿ ತುರಿಯನ್ನ ಕೂಡ ಫ್ರೈ ಮಾಡಿ ಹಾಕ್ಬೋದು, ಆದ್ರೆ ಅದು ತುಂಬಾ ಸಮಯ ಇಡ್ಲಿಕ್ಕೆ ಆಗುದಿಲ್ಲ, ಬೇಗ ಹಾಳಾಗ್ತದೆ. ಇದು ನಾವು ಈಗ ನೋಡಿ ಬಾಣಂತಿಗೆ ಸಹ ಕೊಡ್ಬೋದು, ಪ್ರೆಗ್ನೆಂಟ್ ವುಮನ್ಗೆ ಸಹ. ಈಗ ಅದು ಎಲ್ಲ ಬಿದ್ರೆ ಒಳ್ಳೇದಲ್ಲ, ಐರನ್ ಅದು ಇದೆಲ್ಲ. ಒಂದು ವಾರದಲ್ಲಿ 2-3 ದಿವಸ ಒಂದೊಂದು ಲಡ್ಡು ತಿಂದ್ರೆ ಸಹ ಸಾಕಾಗ್ತದೆ. ಮಕ್ಕಳಿಗೆ ಸಹ, ಚಿಕ್ಕ ಮಗುವಿಗೆ ಸಹ ಕೊಡ್ಬೋದು. ಯಾಕೆ ಹೇಳಿದ್ರೆ ಇದನ್ನು ಅದಕ್ಕೆ ಜಗಿಲಿಕ್ಕೆ ಹೆಚ್ಚು ಒತ್ತು ಬೇಕಿದ್ದಿಲ್ಲ. ಇದು ಆಕ್ಚುಲಿ ಎಲ್ರಿಗೂ ಆಯ್ತು, ಎಲ್ಲ ಏಜಿನವರಿಗೆ ಸಹ ತಿನ್ಬೋದು, ಪ್ರಾಯದವರಿಂದ ಹಿಡಿದದ್ದು ಚಿಕ್ಕ ಮಕ್ಕಳು. ಮತ್ತೆ ಡಾಕ್ಟರ್ ಹೇಳ್ತಾರಲ್ಲ, ನೀವು ಅದು ತಿನ್ನಿ ಇದು ತಿನ್ನಿ, ಒಂದೊಂದು ಐಟಮ್ ಅನ್ನು ಹೇಳ್ತಾರೆ. ಅದ್ರ ಬದಲು ಇದು ಮಾಡಿ ತಿಂದ್ರೆ ಎಲ್ಲ ಐಟಮ್ಸ್ ಇರ್ತದೆ ಕೂಡ ಸಿಕ್ತು ಹಾಗೆ. ಈಗ ಸರ್ವ್ ಮಾಡುವ. ಇದು ಹೊರಗಡೆ ಕೂಡ ಇಟ್ಕೊಳ್ಬಹುದಲ್ಲ, ಅಂದ್ರೆ ಫ್ರಿಜ್ ಅಲ್ಲಿ ಇಡ್ಬೇಕಂತಿಲ್ಲ. ನಾನೀಗ ಮನೆಯಲ್ಲಿ ಮಾಡಿದ್ರೆ ಸಹ ಡಬ್ಬೆಯಲ್ಲಿ ಹಾಕಿ ಇಡ್ತೇನೆ, ಏನಾಗುದಿಲ್ಲ. ಆರೋಗ್ಯಕರವಾದ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಯೂಶುವಲಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡುವಾಗ ಎಲ್ಲ ಸ್ವಲ್ಪ ಪೀಸಸ್ ಸಿಗುತ್ತೆ, ಅಥವಾ ಈ ಥರ ಖಾಲಿ ಖರ್ಜೂರದಿಂದ ಹಾಗೆ ಕಟ್ ಪೀಸಸ್ ಎಲ್ಲ ಹಾಕಿ ಮಾಡ್ತಾರೆ. ಇದು ಪೂರ್ತಿ ಪೌಡರ್ ಆಗಿ ಗೊತ್ತೂ ಆಗ್ತಾ ಇಲ್ಲ. ಇದರಲ್ಲಿ ಇನ್ನೊಂದು ಆಡ್ ಆನ್ ಹೇಳಿದ್ರಿ ನೀವು, ಇದನ್ನ ಶೇಕ್ಸ್ ತರ ಕೂಡ ಮಾಡಿ ಕುಡಿಬಹುದು. ಮತ್ತೆ ಇದರಲ್ಲಿ ವೈಟ್ ಎಲ್ಲ ಕಾಣ್ತಿದಲ್ಲ, ಅದು ಇದ್ರದ್ದು ಲೋಟಸ್ ಸೀಡ್ಸ್ ಉಂಟಲ್ಲ, ಅದರದ್ದು ಪೌಡರ್ ಅದು. ಓಕೆ ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು, ಆರೋಗ್ಯ ಭರಿತವಾದಂಥ ಲಡ್ಡು, ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಡ್ರೈ ಫ್ರೂಟ್ಸ್ ಲಡ್ಡು ತಯಾರಿಸುವ ವಿಧಾನ: ಮೊದಲು ಬಾದಾಮಿ, ಆಕ್ರೋಟ್, ಗೋಡಂಬಿ, ಕರ್ಬೂಜದ ಬೀಜ, ಕಮಲದ ಬೀಜ ಎಲ್ಲವನ್ನೂ ಸಮ ಪ್ರಮಾಣದಲ್ಲಿ ಹಾಕಿ, ನಂತರ ಅದರ ಅರ್ಧದಷ್ಟು ಅಗಸೆ ಬೀಜ, ಬಿಳಿ ಎಳ್ಳು ಎಲ್ಲವನ್ನೂ ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ಆನಂತರ ಒಣ ದ್ರಾಕ್ಷಿ, ಅಂಜೀರ, ಖರ್ಜೂರ ಎಲ್ಲವನ್ನೂ 1 ಕಪ್ನಷ್ಟು ಹಾಕಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ಬಳಿಕ ಬೆಲ್ಲದ ಪುಡಿ 3-4 ಚಮಚದಷ್ಟು, 2-3 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಿಕೊಳ್ಳಿ. ಈಗ ಆರೋಗ್ಯಕರವಾದ ಡ್ರೈ ಫ್ರೂಟ್ಸ್ ಲಡ್ಡು ಸವಿಯಲು ಬಲು ಚೆನ್ನಾಗಿ. ಎಸ್ ಮೇಡಮ್. ಸೊ ಸ್ವೀಟ್, ಖಾರ ಎರಡು ಕೂಡ ತಯಾರಾಗಿದೆ. ಫಸ್ಟ್ ಹೆಲ್ದಿ ತಿನ್ನುವನ ಅಂತ ಅಲ್ವಾ? ತಗೊಳ್ಳಿ, ನೀವು ತಿನ್ನಿ. ನಾನು ತಗೊಳ್ತೀನಿ ಖಂಡಿತ. ಟೇಸ್ಟಿ ಆದರೆ ಮತ್ತೆ ಎಲ್ಲ ಪೂರ್ತಿ ನನಗೇನೆ. ಆಯ್ತು, ತಗೊಳ್ಳಿ. ಸೂಪರ್, ತುಂಬ ಚೆನ್ನಾಗಿದೆ. ಅಂಜೀರ ಎಲ್ಲ ಈಕ್ವಲ್ ಕ್ವಾಂಟಿಟಿ ಹಾಕಿರೋದ್ರಿಂದ
ನಿಮಗೆ ಪ್ರತಿಯೊಂದು ಕೂಡ ಟೇಸ್ಟ್ ಗೊತ್ತಾಗ್ತಾ ಇದೆ. ಅದರದ್ದು ಒಂದು ಸ್ವೀಟ್ನೆಸ್ ಬರ್ತದಲ್ಲ. ಅಂಜೀರದು ಫಸ್ಟ್ ಸಿಕ್ತು ನನಗೆ, ಖರ್ಜೂರ, ಲೋಟಸ್ ಸೀಡ್ಸ್ ಕೂಡ ಸಿಗ್ತಾ ಇದೆ. ಫ್ಲಾಕ್ ಸೀಡ್ಸಲ್ಲಿ ಒಂದು ಲಿಟಲ್ ಬಿಟ್ ಕಹಿ ಅಂಶ ಇರುತ್ತೆ, ಅದು ಗೊತ್ತಾಗ್ತಾ ಇದೆ. ವಾವ್, ಸೂಪರ್ ಮೇಡಮ್, ತುಂಬ ಚೆನ್ನಾಗಿದೆ. ವೆರಿ ಹೆಲ್ದಿ, ವೆರಿ ಟೇಸ್ಟಿ. ಈಗ ನಾಲಿಗೆಗೆ ರುಚಿಸುವಂಥದ್ದು, ಅದು ಆರೋಗ್ಯಕ್ಕೆ ರುಚಿಸುವಂಥದ್ದು. ತಗೊಳ್ಳಿ, ಇದು ಇದರಲ್ಲೂ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತೇಳಿ ಕರಿಬೇವನ್ನು ಹಾಕಿದ್ದೀರಿ ಅಲ್ಲ. ಚೆನ್ನಾಗಿದೆ ಅಲ್ಲ, ಇವತ್ತು ಇನ್ನೂ ಚೆನ್ನಾಗಿದೆ, ಯಾವಾಗ ಮಾಡೋದಕ್ಕಿಂತ ಜಾಸ್ತಿ ಆಗಿದೆ. ಕಂಪನಿ ಆ ಥರ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಹೇಳಿದ ಪ್ರಕಾರ ಕರಿಬೇವುದು ಟೇಸ್ಟ್ ನೀವು ಎಲ್ಲಿ ಯಾವ ಕಡೆ ತಿನ್ನುವಾಗಲೂ ಕೂಡ ಅದು ಸಿಗಬೇಕು. ಹೌದು, ಪರ್ಫೆಕ್ಟ್ ಆಗಿದೆ. ಮತ್ತೆ ಅದು ಸ್ವಲ್ಪ ಡ್ರೈ ಉಂಟಲ್ಲ, ಸ್ಟಾರ್ಟರ್ ಆಗಿ ಚಂದ ಒಳ್ಳೇದಾಗ್ತದೆ. ನೀವು ಮಾಡಿ ಹಾಕಿ ಕೊಡ್ತಾನೆ ಇರಬೇಕು, ಆ ಥರ ಇದೆ. ಅಷ್ಟು ಟೇಸ್ಟಿ ಆಗಿದೆ, ವೆರಿ ವೆರಿ ಟೇಸ್ಟಿ. ಎರಡು ಕೂಡ ರೆಸಿಪಿ ಸೂಪರ್ ಆಸಮ್, ತುಂಬ ಇಷ್ಟ ಆಯಿತು. ಸೊ ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಬಂದ್ರಿ, ಹೇಗನ್ನಿಸ್ತು? ತುಂಬ ಖುಷಿ ಆಯಿತು. ಇಲ್ಲಿ ವಾತಾವರಣ ಒಳ್ಳೇದುಂಟು, ಫ್ರೆಂಡ್ಲಿ ಇದ್ದೀರಿ ನೀವು. ಮತ್ತೆ ನನಗೆ ಇಲ್ಲಿ ಬಂದು ಒಂದು ಅಡಿಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಿಮ್ಮ ಫುಲ್ ಟೀಮಿಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಥರ ಇನ್ನೂ ಸೀಕ್ರೆಟ್ ರೆಸಿಪೀಸ್ ಇದ್ದರೆ ಬಂದು ಹೇಳ್ಕೊಡಿ, ಆಪರ್ಚುನಿಟಿ ಸಿಕ್ಕಿದ್ರೆ ಬರ್ತೇನೆ. ಸೊ ನಾನು ನಿಮ್ಮ ಮನೆಯವ್ರಿಗೆಲ್ಲ ಹೇಳ್ತೀನಿ, ಆವಾಗ ಅವಾಗ ಬೇರೆ ಬೇರೆ ಡಿಮ್ಯಾಂಡ್ ಮಾಡಿ ಅಂತೇಳಿ, ಯಾಕೆಂದರೆ ನೀವು ಟ್ರೈ ಮಾಡ್ತಾ ಇರ್ತೀನಿ, ನಮಗೆ ಬಂದು ಹೇಳ್ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇವತ್ತಿನ ಈ ಸಂಚಿಕೆಗೆ ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಟ್ಟಿದ್ದೀರಿ, ತುಂಬ ಚೆನ್ನಾಗಿದೆ. ಎರಡೂ ಕೂಡ ನಾಲಿಗೆಗೂ ರುಚಿಸುತ್ತೆ, ಆರೋಗ್ಯಕ್ಕೂ ಕೂಡ ಉತ್ತಮವಾಗಿರುವಂಥ ರೆಸಿಪಿ. ಅದಕ್ಕೋಸ್ಕರ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೆಕ್ಸ್ಟ್ ಟೈಮ್ ಕೂಡ ಬನ್ನಿ, ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಡಿ. ಥ್ಯಾಂಕ್ ಯು ಮೇಡಮ್. ಸೊ ಇವತ್ತಿನ ಈ ಸಂಚಿಕೆ ಅಂತೂ ಸೂಪರ್ ಆಸಮ್ ಆಗಿತ್ತು. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, McCoy Home Appliances, Vidya Coffee, Aishwarya KT Specialty.